ಹಿಟ್ಟನ್ನು ನಾದದೆ ನೆನೆಸದೆ ಕಾಯಿ ಹಾಲಿಂದ ಮಾಡಿರುವಂತಹ ಮೆದು ಮೆದು ಉಬ್ಬಿದ ಈ ಥರದ ಪದರ ಚಪಾತಿ ನೀವು ಯಾವತ್ತಾದರೂ ಟ್ರೈ ಮಾಡಿದ್ದೀರಾ? ಒಂದ್ಸರಿ ಟ್ರೈ ಮಾಡಿ, ಖಂಡಿತವಾಗ್ಲೂ ತುಂಬಾ ಇಷ್ಟಪಡ್ತೀರಾ. ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಬೇರೆಯವ್ರಿಗೆ ಶೇರ್ ಮಾಡಿ ಕೂಡ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ, ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಕೂಡ ಎಲ್ಲ ವೀಡಿಯೋಸ್ಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬಹುದು. ಥ್ಯಾಂಕ್ಸ್ ಎಲ್ರಿಗೂ. 2 ಕಪ್ ಹಿಟ್ಟಿಗೆ ನಾನು 1 ಕಪ್ಪಷ್ಟು ಕಾಯಿ ತುರಿನ ತಗೊಂಡಿದ್ದೀನಿ. ಕಾಯಿ ತುರಿಯನ್ನು ನಾವು ಸ್ವಲ್ಪ ನೀರು ಹಾಕಿ ರುಬ್ಬಿಬಿಟ್ಟು ಅದರ ಹಾಲನ್ನು ತಗೋಬೇಕಾಗುತ್ತೆ. 1 ಕಪ್ಪಷ್ಟು ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ನೀಟಾಗಿ ಗ್ರೈಂಡ್ ಆದ ನಂತರ ಇದನ್ನ ಒಂದು ಕ್ಲೀನ್ ಆಗಿರುವಂತಹ ಬಟ್ಟೆಯಲ್ಲಿ ಅಥವಾ ಯಾವುದಾದ್ರೂ ಫಿಲ್ಟರ್ ಇದ್ದರೆ ನೀಟಾಗಿ ಸೋಸಿಬಿಟ್ಟು ಹಾಲನ್ನು ತಗೊಂಡು ರೆಡಿ ಇಟ್ಕೊಳ್ಳಿ. ಇವಾಗ ನಾನು ಇದನ್ನ ಹಿಟ್ಟು ಕಲಿಸ್ಕೊಳ್ಳೋಕ್ಕೆ ಕಷ್ಟಪಡಲ್ಲ, ಸುಮ್ಮನೆ ಹಾಗೆಯೇ ಮಿಕ್ಸಿಲಿ ಹಾಕಿ ಗ್ರೈಂಡ್ ಮಾಡಿಬಿಡ್ತೇನೆ. 2 ಕಪ್ಪಷ್ಟು ಹಿಟ್ಟನ್ನು ತಗೊಂಡಿದ್ದೀನಿ. ಅದೇ ಕಪ್ಪಲ್ಲಿ ಒಂದು 3/4 ಕಪ್ಪಷ್ಟು ಕಾಯಿ ಹಾಲನ್ನು ಹಾಕೊತಾ ಇದ್ದೀನಿ. 1/4 ಟೇಬಲ್ ಸ್ಪೂನಷ್ಟು ಉಪ್ಪು, 1/4 ಟೇಬಲ್ ಸ್ಪೂನಷ್ಟು ಸಕ್ಕರೆ, ರುಚಿ ನೋಡಿಕೊಂಡು ಹಾಕ್ಕೊಳ್ಳಿ. ಇಷ್ಟನ್ನು ಹಾಕಿಬಿಟ್ಟು ಒಂದು 30 ಸೆಕೆಂಡ್ಸ್ ನೀಟಾಗಿ ಗ್ರೈಂಡ್ ಮಾಡಿಬಿಡ್ತೇನೆ. ಈ ಥರ ಮಾಡೋದ್ರಿಂದ ಕಲಸೋಕ್ಕೆ ನಮಗೆ ಕಷ್ಟ ಆಗಲ್ಲ, ನಾದೋಕ್ಕೆ ಕೂಡ ಕಷ್ಟ ಆಗಲ್ಲ. ಹಿಟ್ಟು ನೀಟಾಗಿ ಕಲಸಿ ಆಗಿರುತ್ತೆ ಮಿಕ್ಸಿಯಲ್ಲಿ. ಸೊ ಅದನ್ನ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಂಡು 1 ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕ್ಕೊಂಡು ಫೈನಲ್ ಆಗಿ ಒಂದು ಸ್ವಲ್ಪ ಈ ಥರ ಮೆತ್ತಗೆ ಇದನ್ನ ರೆಡಿ ಮಾಡಿಕೊಂಡ್ರೆ ಆಯಿತು. ಜಾಸ್ತಿ ಪ್ರೆಷರ್ ಹಾಕಿ ಒತ್ತಿ ನಾದ್ಕೊಳ್ಳೋ ಅವಶ್ಯಕತೆ ಇಲ್ಲ. ಲೈಟಾಗಿ ಈ ಥರ ಮಾಡಿಕೊಂಡ್ರೆ ಸೂಪರ್ ಆಗಿರುವಂತಹ ಮೆದು ಹಿಟ್ಟು ರೆಡಿ ಆಗುತ್ತೆ. ನೀವು ಬೇಕಾದರೆ ಕೈಯಲ್ಲೂ ಕಲಿಸ್ಕೋಬಹುದು, ನಿಮಗೆ ಈಸಿ ಅನಿಸಿದರೆ ಅದು ನಿಮ್ಮ ಇಷ್ಟ. ನೋಡಿ ಹಿಟ್ಟು ಯಾವ ಥರ ಮೆತ್ತಗಾಗಿ ಬಂದಿದೆ ಅಂತ. ಹಿಟ್ಟು ಮೆತ್ತಗೆ ಬರಬೇಕು ಅಂತಂದರೆ ಕಾಯಿ ಹಾಲು ಕೂಡ ಹೆಲ್ಪ್ ಮಾಡುತ್ತೆ. ಹಾಗೆಯೇ 1-2 ಟೇಬಲ್ ಸ್ಪೂನಷ್ಟು ಕೊಕೊನಟ್ ಆಯಿಲನ್ನು ಹಾಕ್ಕೊಂಡ್ರೆ ಕೂಡ ಹಿಟ್ಟು ಸೂಪರಾಗಿ ಸಾಫ್ಟಾಗಿ ಬರುತ್ತೆ. ಹಿಟ್ಟು ಕಲಸಿದಾಯಿತು. ಇವಾಗ ನಾವು ಚಪಾತಿ ಉಂಡೆನ ಮಾಡ್ಕೊಳ್ಳೋಣ. ನಿಮಗೆ ಯಾವ ಸೈಜ್ಗೆ ಚಪಾತಿ ಬೇಕು ಆ ಸೈಜಿಗೆ ಉಂಡೆನ ರೆಡಿ ಮಾಡ್ಕೊಳ್ಳಿ. ಉಂಡೆ ಮಾಡುವಾಗ ಕೂಡ ಅಷ್ಟೇ, ನಿಮಗೆ ಚಪಾತಿ ಪರ್ಫೆಕ್ಟಾಗಿ ಬರಬೇಕು ಅಂತಂದರೆ ಗುಂಡಗೆ ರೌಂಡಾಗಿ ಕೈಯಲ್ಲಿ ಉಂಡೆ ಮಾಡ್ಕೊಳ್ಳಿ. ಚಪಾತಿ ಉಂಡೆಗಳನ್ನು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ಇವಾಗ ನಾನು ಇದನ್ನ ಲಟ್ಟಿಸ್ತೇನೆ. ನಾನು ಇದಕ್ಕಿಂತ ಮುಂಚೆ ಕೂಡ ನಿಮಗೆ ಚಪಾತಿ ಲಟ್ಟಿಸುವ ಒಂದು ವಿಶೇಷವಾದಂತಹ ಮೆಥಡನ್ನು ಹೇಳಿದ್ದೇನೆ. ಇವತ್ತು ಮತ್ತೊಂದು ಸರಿ ಅದೇ ಮೆಥಡಲ್ಲಿ ನಾನು ಚಪಾತಿ ಮಾಡ್ತಾ ಇದ್ದೇನೆ. ಅದರಿಂದ ಏನು ಯೂಸ್ ಅಂತಂದರೆ ಚಪಾತಿ ಪದ್ರವಾಗಿ ತುಂಬಾ ಸಾಫ್ಟಾಗಿ ಪೂರಿ ಥರ ಉಬ್ಬಿ ಬರುತ್ತೆ. ನೀವು ಬೇಕಾದರೆ ಟ್ರೈ ಮಾಡ್ಬೋದು. ಹಿಟ್ಟನ್ನು ಕೋಟ್ ಮಾಡಿಕೊಂಡು 1 ರೌಂಡು ನಾವಿದನ್ನ ನೀಟಾಗಿ ಲಟ್ಟಿಸ್ಕೋಬೇಕು. ಒಂದ್ಸರಿ ಈ ಥರ ಚಪಾತಿ ಮಾಡಿ ರೆಡಿ ಆದ ನಂತರ ನಾವು ಇದರ ಮೇಲೆ ಒಂದು ಸ್ವಲ್ಪ ಕೋಕೋನಟ್ ಆಯಿಲನ್ನು ಬ್ರಷ್ ಮಾಡಬೇಕು. ಅಂದರೆ ಕೋಕೋನಟ್ ಆಯಿಲನ್ನು ಈ ಥರ ಅಪ್ಲೈ ಮಾಡ್ಕೋಬೇಕು. ಅಥವಾ ನಿಮ್ಮದು ಬೇರೆ ಯಾವುದಾದ್ರೂ ಕುಕ್ಕಿಂಗ್ ಆಯಿಲ್ ಇದ್ದರೆ ಅದನ್ನು ಯೂಸ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಅದರ ಮೇಲೆ ಇನ್ನೊಂದು ರೌಂಡು ಒಣ ಹಿಟ್ಟನ್ನು ಈ ಥರ ಉದುರಿಸ್ಕೋಬೇಕು. ಈ ಥರ ಉದುರಿಸಿ ಸ್ಪ್ರೆಡ್ ಮಾಡಿ ನೋಡಿ, ಕೈಯಿಂದ ಈ ಥರ ಮಾಡ್ಕೋಬೇಕು, ಲಾಕ್ ಮಾಡ್ಕೋಬೇಕು. ನೋಡಿದ್ರಲ್ವಾ, ಈ ಥರ ಮಾಡಿಕೊಂಡು ಮತ್ತೊಂದು ರೌಂಡು ನಾವು ಇದನ್ನ ಲಟ್ಟಿಸ್ಕೋಬೇಕು. ಇದರಿಂದ ಏನು ಯೂಸ್ ಅಂತಂದರೆ ಪೂರಿ ಥರ, ಚಪಾತಿ ಪೂರಿ ಥರ ಪರ್ಫೆಕ್ಟಾಗಿ 2 ಲೇಯರ್ ಥರ ಉಬ್ಬಿ ಬರುತ್ತೆ. ಒಣ ಹಿಟ್ಟನ್ನು ಕೋಟ್ ಮಾಡಿಕೊಂಡು ಮತ್ತೊಂದು ಸರಿ ನೀವು ಇದನ್ನ ಲಟ್ಟಿಸ್ಕೊಳ್ಳಿ. ನಾನು ಯೂಶ್ವಲ್ ಆಗಿ ಇದೇ ಥರ ಮಾಡ್ತೀನಿ, ಯಾಕಂತಂದರೆ ಪರ್ಫೆಕ್ಟಾಗಿ ಲೇಯರ್ ಆಗಿ ಸಾಫ್ಟಾಗಿ ಉಬ್ಬಿ ಬರುತ್ತೆ. ಆದ್ದರಿಂದ ಚಪಾತಿನ ಈ ಹದಕ್ಕೆ ಇಷ್ಟು ದಪ್ಪಕ್ಕೆ ರೆಡಿ ಮಾಡ್ಕೊಂಡಾದ ನಂತರ ತವನ ಚೆನ್ನಾಗಿ ಕಾಯಿಸ್ಕೊಳ್ಳಿ. ಚಪಾತಿ ಕಾಯಿಸ್ಕೊಳ್ಳುವಾಗ ನೆನ್ಪಿಟ್ಕೊಳ್ಳಿ, ತವ ಚೆನ್ನಾಗಿ ಕಾದಿರಬೇಕು. ನೀವು ಬೇಕಿದ್ರೆ ಎಣ್ಣೆ ಹಾಕ್ಬೋದು, ಇಲ್ಲದಿದ್ರೂ ನಡೀತಾ. ನಾನೇನು ಆಯಿಲ್ ಹಾಕಿಲ್ಲ, ಫಸ್ಟ್ ರೌಂಡಲ್ಲಿ ನಾನು ಆಯಿಲ್ ಹಾಕ್ಕೊಳ್ಳಲ್ಲ. ಒಂದ್ಸರಿ ಸ್ವಲ್ಪ ಕಾಯಿಸಿದ ನಂತರ ಇನ್ನು ಮೇಲ್ಗಡೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ನಾನು ಕಾಯಿಸ್ಕೊತಾ ಇದ್ದೀನಿ. ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಒಂದು ಚೂರು ನಾನು ಕೆಲವರು ಸಟುಗದಲ್ಲೆಲ್ಲ ಒತ್ತಿ ಈ ಥರ ಉಬ್ಬಿ ಬರಲಿಕ್ಕೆ ಮಾಡ್ತಾರೆ, ಏನು ಮಾಡಿಲ್ಲ. ಸಟುಗದಲ್ಲಿ ಕೂಡ ಒತ್ತಿಲ್ಲ, ಏನು ಮಾಡಿಲ್ಲ, ಬಟ್ಟೆಯಲ್ಲಿ ಕೂಡ ಒತ್ತಿಲ್ಲ. ಅದರಷ್ಟಕ್ಕೆ ಇದು ನೋಡಿ ಎಷ್ಟು ಪರ್ಫೆಕ್ಟಾಗಿ ಉಬ್ಬಿ ಬರ್ತಾ ಇದೆ ಅಂತ. ನಿಮ್ಗೆ ನೋಡ್ತಾ ಇದ್ರೇ ಗೊತ್ತಾಗುತ್ತೆ ಎಷ್ಟು ನೀಟಾಗಿ ಚಪಾತಿ ರೆಡಿಯಾಗಿದೆ ಅಂತ. ತುಂಬಾ ಸಾಫ್ಟಾಗಿ, ಎಲ್ಲದಕ್ಕಿಂತ ಜಾಸ್ತಿ ಆಗಿದೆಯಲ್ಲ ಈ ಚಪಾತಿ ಸಖತ್ ರುಚಿ ಇರುತ್ತೆ. ಯಾಕಂತಂದರೆ ಕಾಯಿ ಹಾಲು ಸ್ವಲ್ಪ ಸಕ್ಕರೆ ಹಾಕಿರೋದ್ರಿಂದ ನಮಗೆ ಇದನ್ನ ಪಲ್ಯ ಇಲ್ಲದೆ ಬೇಕಾದರೂ ತಿನ್ಬೋದು. ಸ್ವಲ್ಪ ತುಪ್ಪನ ಸವರ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ನಾನಿದನ್ನ ಇವಾಗ ನಿಮಗೆ ಫೋಲ್ಡ್ ಮಾಡಿ ಇದನ್ನ ಕಟ್ ಮಾಡ್ಕೊಂಡು ತೋರಿಸ್ತಾ ಇದ್ದೆ. ನಿಮಗೆ ಗೊತ್ತಾಗುತ್ತೆ
ಎಷ್ಟು ಈಸಿಯಾಗಿ ಕಟ್ ಆಗ್ತಾ ಇದೆ, ಇಷ್ಟು ಫೋಲ್ಡ್ ಇದ್ರೂ ಎಷ್ಟು ಈಸಿಯಾಗಿ ಕಟ್ ಆಗ್ತಾ ಇದೆ ಅಂತಂದ್ಬಿಟ್ಟು. ಇಷ್ಟೇ ಈ ಸೂಪರ್ ಆಗಿರುವಂಥ ರುಚಿ ಆಗಿರುವಂಥ ಕಾಯಿ ಹಾಲಿನ ವಿಶೇಷ ಚಪಾತಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಬೇರೆಯವರಿಗೆ ಶೇರ್ ಮಾಡಿ. ಹಾಗೆಯೇ ನನ್ನ ಈ ಪ್ರಯತ್ನನ ಸಪೋರ್ಟ್ ಮಾಡ್ತಾನೆ ಇರಿ. ಥ್ಯಾಂಕ್ಸ್ ಎಲ್ರಿಗೂ.